This is Roopesh, Shetty and team. Once again back in the form. Circus. ಕಾಸದಾಯೆ ಪಾಪದಾಯೆ ಸೀಕ್ ಬನ್ನಾಗ ಇಲ್ಲ ಗುಲಾಯೆ ಜಾನ್ ಮಲ್ಲಾಯೆ ಪತ್ನಿ ಗೋದಾಯೆ ಪೋನಾಗ ಮಾತ ಬಂದು ಕುಂಟು ದುಲಾಯೆ ಇತ್ತಿನೇನೆ ಪಟ್ಟೋಡುಗ ಬದುಕಿದ ಪಾಟನು ನಮ ಕಲ್ಪುಗ. Movies is very nice. After a long time, ನಮ್ಮ ಕಾಮಿಡಿ ತಗೊಂಡಿಲ್ಲ. ಎಡ್ಡೆ ಕಾಮಿಡಿ ವೈದ್ಯ ಸೂಪರ್ ಮಾತ್ರ ಆಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ ಆಗ್ತದೆ. ಮ್ಯೂಸಿಕ್ ಲೆಟರ್ ಆಲ್ ದಿ ಬೆಸ್ಟ್ ಆಲ್. ಮೂವಿ ಅಂಚಿದೆ. How is the movie? Thank you. Very nice. ಬಡ ಮೂವಿ ಅಂಚಿದೆ. ಮಸ್ತ್ ಎಂಜಾಯ್ಮೆಂಟ್. ಮಸ್ತ್ ಐತೆ. Movie super ಇದೆ. ಸಂಜೆ ಮೂವಿ ಅಂಚಿದೆ. ಇದೆ. ಮಾತ್ರ ಫ್ಯಾಮಿಲಿ ತಗೊಂಡ ಮೂವಿ. It's good movie. Enjoyed a lot. ಸಂಜೆ ಮೂವಿ Enjoy lot. ಮಂಚದ ಮೂವಿ ಅಂಚಿದೆ. Comedy is nice movie. ಫಸ್ಟ್ ರೇಟಿಂಗ್. ಸರ್ ಮೂವಿ ಅಂಚಿದೆ. 100 ಎಡ್ಡೆತ್ತು ನಿಜ. ವರ್ತ್ ವಾಚಿಂಗ್. Super. Shakitten. So ಮೂವಿ ಅಂಚಿದೆ ಸರ್. Super. How is the movie? ಮಸ್ತ್ ಎಡ್ಡೆ. ಸರ್ ಮಸ್ತ್ ಹೋಗಿತ್ತು ಮಾತ್ರ ಫ್ಯಾಮಿಲಿ ತೂಪ್ನಂಚಿನ ಮೂವಿ ಆ್ಯಕ್ಟಿಂಗ್ ಇತ್ತು ಕಾಮಿಡಿ ಫೈಟಿಂಗ್ ಪೂರ ಇತ್ತು ಎಡ್ಡೆ ಇತ್ತು ಸರ್ ಕಾಮಿಡಿ ಇತ್ತು ಎಡ್ಡೆ ಎಂಗ್ಳಿಗೆ ಟೈಮ್ ಕೊಟ್ಟರೆ ಗೊತ್ತಾಗ್ತದೆ ಎಡ್ಡೆ ಎಂಜಾಯ್ ಮಾಡ್ತಾರೆ ಎಡ್ಡೆ ಖುಷಿ ಆದ ಎಂಗ್ಳಿಗೆ ಮಾತ್ರ ಫ್ಯಾಮಿಲಿ ಬತ್ತು ಮಂಚ ಫ್ಯಾಮಿಲಿ ಪೂರ ತೂಲಿ ತೂಪ್ನಾನೆ ಸ್ಟೋರಿ ಆಕ್ಟಿವ್ ವೈಸ್ ಪೂರ ಅಂಚಿದೆ. ಸೂಪರ್ ಇತ್ತು. ಏನ್ ಲೈಕ್ ಅಂದಿರಿ ಆಕ್ಟಿಂಗ್ ಏನ್ ಲೈಕ್ ಅಂದಿರಿ ಹೇಗಿತ್ತು ಮ್ಯಾಮ್ ಮೂವಿ ಹೋಗಿತ್ತು ಯಾರ್ದು ಆಕ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಹೆಂಚದ ಮ್ಯಾಮ್ ಮೂವಿ ಭಾರಿ ಖುಷಿ ಅಂದ್ರೆ ಕಾಮಿಡಿ ಫುಲ್ ಕಾಮಿಡಿ ಫ್ಯಾಮಿಲಿ ತೂಲಿ ಏನು ಸತ್ತಿರ ರೂಪೇಶ್ ಆಕ್ಟಿಂಗ್ ಹೆಂಚಿತ್ತು ನನ್ನ ಆ್ಯಕ್ಟಿಂಗ್ ಸೂಪರ್ ಇತ್ತು ಖುಷಿ ಆಯ್ತು ರೂಪೇಶ್ ಆಕ್ಟಿಂಗ್ ವೆರಿ ಸೂಪರ್ ಆಯ್ತು ಇವಾಗ ಮಾತ್ರ ಕಾಮಿಡಿ ಮಾತ್ರ ಇಲ್ಲ ಕಾಮಿಡಿ ಪೂರ ಲೈಕ್ ಮಸ್ತ್ ಖುಷಿ ಆಯ್ತು ಈ ಫೈಟ್ ಸೀನ್ ಹೆಂಚಿತ್ತು ವಿಲನ್ ಭಾರಿ ವಿಲನ್ ಇಟ್ಟೆ ಆ್ಯಕ್ಟಿಂಗ್ ಮಾತನ್ನ ಇಟ್ಟೆ ಆ್ಯಕ್ಟಿಂಗ್ ಮಾತನ್ನಲ್ಲ ಮಾತೆಲ್ಲ ಬತ್ತು ತೂಪ್ ನಂಚಿನ ಮೂವಿ ಮಾತೆಲ್ಲ ಫ್ಯಾಮಿಲಿ ಬರ್ತದೆ ಭಾರಿ ಥ್ಯಾಂಕ್ ಯು ಸೂಪರ್ ಇತ್ತು ಸೂಪರ್ ಆಕ್ಟಿಂಗ್ ಪೂರ ಕಾಮಿಡಿ ಪೂರ ಕಾಮಿಡಿ ಇಟ್ಟೆ ಇತ್ತು ಕಾಮಿಡಿ ಶೋಕ್ ಆಯ್ತು ಬಾಕಿ ದಾಖಲೆಲ್ಲ ಕಷ್ಟ ಭಾರಿ ಶೋಕ್ ಆಗುತ್ತೆ ರೂಪೇಶ್ ಶೆಟ್ಟಿ ಅರೆ ಮಾಡ್ತಾರೆ ಭಾರಿ ಶೋಕ್ ಆಗ್ತದೆ ಗೋಲಿ ಮಾಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಹೆಂಚಿತ್ತು ಸರ್ ಸೂಪರ್ ಮಾತೆಲ್ಲ ತೂಪ್ ನಂಚಿದ ಮೂವಿಯ ಸೂಪರ್ ಇದೆ ಸೂಪರ್ ಆಗ್ತದೆ ಟಾಪ್ ಆಗ್ತದೆ ಸೂಪರ್ ಒಳ್ಳೆ ಸೂಪರ್ ಅದನ್ ಸರ್ ಸೂಪರ್ ರೂಪೇಶ್ ಶೆಟ್ಟರ್ನ ಒಂದು ಮೂವಿ ಕರವಿಂದ ಮಾತೆಲ್ಲ ಆಕ್ಟಿಂಗ್ ಸೂಪರ್ ಆಗ್ತದೆ ಟಾಪ್ ಆಗ್ತದೆ ಫ್ಯಾಮಿಲಿ ಫುಲ್ ದೂಪ್ನಾನಿ ಓಲ್ಲ ಬೋರಿಂಗ್ ಬಂದ ರೂಪೇಶ್ ಅವರನ್ನು ಸುಮಾರು ಡೈರೆಕ್ಷನ್ ಮೂವಿ ಬೈದಿಂದ ಇಂಥ ಡೈರೆಕ್ಷನ್ ಕ್ರಿಕೆಟ್ ಫಿಲ್ಮ್ 4-5 ಸಲ ತೂತ ಎಂದಲ್ಲ 2-3 ಸಲ ತೂತಿ ಮಸ್ತ್ ಮೂವಿ ಶೋಕ್ ಇತ್ತು ನಾನೂರು ಬತ್ತಿನ ಮಕ್ಕಳು ತೂವಲಿ ಕಾಮಿಡಿ ಉಂಟು ಸ್ಟೋರಿ ಉಂಟು ಡೈರೆಕ್ಷನ್ ಎಂಚಿತ್ತು ಈ ಮೂವಿದ ರೂಪೇಶ್ ಶೋಕ್ ತೊಂದರೆ ಕಾಮಿಡಿ ಸುಮಾರು ಜನ ಕಾಮಿಡಿಯನ್ಸ್ ಇರ್ತೀರಿ ಈ ಫಿಲ್ಮ್ ಕಾಮಿಡಿ ಪೂರ ಎಂಚಿತ್ತು ಕಾಮಿಡಿ ಮಾತ್ರ ಶೋಕ್ ಆಗ್ತದೆ ಭಾರಿ ಶೋಕ್ ಮಾತೆಲ್ಲ ತಗೋಲಿ ಕ್ರಿಕೆಟ್ ಲೆಕ್ಕ ನಾವು ಈ ಫಿಲ್ಮ್ ಸೂಪರ್ ದಾಲ ಪಂದ್ರಗಿಜ್ಜಿ ಸ್ಟೋರಿ ಕಾಮಿಡಿ ಮಾತ್ರ ಸೂಪರ್ ಡೂಪರ್ ಭಾರಿ ಹಿಡಿಯುತ್ತೆ ಸರ್ ಚೆನ್ನಾಗಿತ್ತು ನೀವು ಕನ್ನಡದವರು ನಾವು ಕನ್ನಡದವರು ನಮಗೆ ಅರ್ಥ ಆಗಿದೆ ಇಲ್ಲಿದ್ದು ಅವ್ರ ಆ್ಯಕ್ಟಿಂಗ್ ಮೇಲೆ ಅವ್ರು ಇದೇ ರೀತಿ ಇದಕ್ಕೆ ಅವ್ರು ಇದನ್ನ ಮಾಡ್ತಾ ಇರ್ತಾರೆ ಅನ್ನೋದು ನಾವು ಇದ್ರ ಮೇಲೆ ಆಕ್ಟಿಂಗ್ ಬೇಸ್ ಹೇಗಿತ್ತು ಚೆನ್ನಾಗಿದೆ ಎಲ್ಲರೂ ಒಳ್ಳೇದು ಕಾಮಿಡಿ ಸೂಪರ್ ಇತ್ತು ಸೂಪರ್ ಫಿಲ್ಮ್ ಶೋಕಿತ್ತು ಮಸ್ತ್ ಮೂವಿ ಎಂಚಿತ್ತು ಸೂಪರ್ ಮಸ್ತ್ ಎಡ್ಡೆ ಸರಿ
ನೈಸ್ ಕಾಮಿಡಿ ಫುಲ್ ಎಂಜಾಯ್ ಮಾಡಿ ಫುಲ್ ಎಂಜಾಯ್ ಫ್ಯಾಮಿಲಿ ಬರ್ತದೆ ಮೂವಿ ಸೂಪರ್ ಇತ್ತು ಸೂಪರ್ ಇತ್ತು ಮತ್ತೆ ಫ್ಯಾಮಿಲಿ ಬರ್ತದೆ ಹಾ ಫ್ಯಾಮಿಲಿ ಫುಲ್ ಹೋಗಿ ಮಸ್ತ್ ಕಾಮಿಡಿ ಬ್ರಾಂಚ್ ಮಸ್ತ್ ಕಾಮಿಡಿ ಇತ್ತು ಅಶೋಕ ಸೂಪರ್ ಇತ್ತು ಕಾಮಿಡಿ ಸೂಪರ್ ಶೋಕಿತ್ತು ಸರ್ ಮೂವಿ ಎಂಚಿದೆ ಸರ್ ಸೂಪರ್ ರೂಪೇಶ್ ಶೆಟ್ಟರ್ನ ಡೈರೆಕ್ಷನ್ ಎಂಚಾಯ್ತು ಕಾಮಿಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಭಾಳ ಶೋಕಿತ್ತು ಸೂಪರ್ ಸರಿ ಸರ್ ಸೂಪರ್ ಸೂಪರ್ ಕಾಮಿಡಿ ಸೂಪರ್ ಸೂಪರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ ಇತ್ತು ಮೂವಿ ಎಂಚಾಗಿದೆ ಸೂಪರ್ 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 ಇತ್ತು ನಾನಾರದು ಓಲಿ ಅಲ್ಲಂಜಿ ನೆಕ್ ರಿಲೀಸ್ ಬರ್ರಿ ಬೊಕ್ಕ ರಿಲೀಸ್ ಬೊಕ್ಕರ್ ಬರ್ರಿ ಪುರಾರ ಸೂಪರ್ ಇತ್ತು ಥಿಯೇಟರ್ ತೆಲ್ತಾರಗಳು ಸೂಪರ್ ಸೂಪರ್ 100 days ಗ್ಯಾರಂಟಿ ಉಂಟು ನಮ್ಮ ಕಾಸ್ಕೋರ್ನೆಗೆ ದಾಲ ನಷ್ಟ ಇಚ್ಛವೆ ಕಾಸ್ಕೋರ್ನೆಗೆ ಫುಲ್ ಫಲ ಉಂಟು ರೂಪೇಶ್ ಶೆಟ್ಟರ್ನ ಆಕ್ಟಿಂಗ್ ಮಸ್ತ್ ಲೈಕ್ ಅಂದ್ರೆ ಅತ್ತ ಡೈರೆಕ್ಷನ್ ಲೈಕ್ ಆಕ್ಟಿಂಗ್ ಅತ್ತು ಕಾಮಿಡಿ ಇಂದು ಕಾಮಿಡಿ ಫಿಲ್ಮ್ ಪಂಡಂದು ಮ್ಯಾಂಗ್ಳೂರ್ ಕಾಮಿಡಿ ಫಿಲ್ಮ್ ಅವೇ ಜೋಕಲ್ ತೂಪುನ ಫಿಲ್ಮ್ ಸಖತ್ತಿತ್ತು ಸೂಪರ್ ಇತ್ತು ಮಸ್ತ್ ಹೇಳ್ತ ಆಲ್ ದ ಬೆಸ್ಟ್ ಕಾಮಿಡಿ ಸೂಪರ್ ಇತ್ತು ಮಸ್ತ್ ಎಡ್ಡೆ ಆಕ್ಟಿಂಗ್ ಎಡ್ಡೆ ಅದನ್ನು ರೂಪೇಶ್ ಶೋಕಿತ್ತು ಮೂವಿ ಎಂಚಿತ್ತು ಮೇಡಮ್ ಮಸ್ತ್ ಲೈಕ್ ಇತ್ತು ಕಾಮಿಡಿ ಇತ್ತು ಫುಲ್ ಜೋಶ್ ಆಗ್ತದೆ ಕಾಮಿಡಿ ಫುಲ್ ಆಕ್ಟಿಂಗ್ ಫುಲ್ ಲೈಕ್ ಆಗ್ತದೆ ನನ್ನ ತುಪ್ಪ ಬರ್ತದೆ ನೈಸ್ ಸೂಪರ್ ನಾನು ಕೂಡ ಬರ್ರೆ ಫುಲ್ ಫ್ಯಾಮಿಲಿ ಮೂವಿ ಎಂಚಿತ್ತು ಸೂಪರ್ ಎಂಚಿತ್ತು ನೈಸ್ ಸೂಪರ್ ಇತ್ತು ಇವತ್ತು ಏನು ಆಕ್ಟಿಂಗ್ ಭಾಳ ಆಕ್ಟಿಂಗ್ ಫುಲ್ ಸೂಪರ್ ಕಾಮಿಡಿ ಪಕ್ಕ ರೋ ಸೀನ್ ಪೂರ ಮೂವಿ ಎಂಚಿತ್ತು ಸೂಪರ್ ಇತ್ತು ನಾನು ಬತ್ತು ಭಾರಿ ಶೋಕ್ ಇತ್ತು ಐ ರೆಕಮೆಂಡ್ ಮಾಡ್ಬೇಕು ಪೂರ ಬತ್ತು ಭಾರಿ ಶೋಕ್ ಆಯ್ತು ಒಂದು ಡೈರೆಕ್ಷನ್ ರೂಪೇಶ್ ಶೆಟ್ಟರ್ನ ಡೈರೆಕ್ಷನ್ ಆಕ್ಟಿಂಗ್ ಆಕ್ಟಿಂಗ್ ಆಬ್ವಿಯಸ್ಲಿ ಇಸ್ ಅ ಸೂಪರ್ ಸ್ಟಾರ್ ಇನ್ ತುಳುನಾಡು ಎಡ್ಡಿತ್ತು ಮಸ್ತ್ ಬರ್ಲಿತ್ತು ಒರೇನಲ್ಲ ಆಗ್ಲೇ ಕರೆಕ್ಟ್ ಅದು ಈಕ್ವಲ್ ಅದೊಂದು ಒಂದು ಕೊಡ್ತಾರೆ ಸ್ಕ್ರಿಪ್ಟ್ ಕೊಡ್ತಾರೆ ಕಾಮಿಡಿ ಅಂದ್ರೆ ಏರೆ ಡೈಲಾಗ್ ರೈಟರ್ ಬಾರಿ ರೈಟಿಂಗ್ ಒಂದೇ ಪ್ರತಿ ಕಾಮಿಡಿ ಒಂದೊಂದು ಸೀನ್ ಒಂದೊಂದು ಸೆಂಟೆನ್ಸ್ ಬಾರಿ ವಿಲನ್ ಪಾರ್ಟ್ ವಿಲನ್ ಮಾತ್ರ ದಾಲ ಬಂದಿದೆ ಪರ್ಸನಾಲಿಟಿಗೆ ಎಡ್ಡೆ ಉಂಡಿಲ್ಲ ಕ್ಯಾರೆಕ್ಟರ್ ಪರ್ಸನಾಲಿಟಿ ಎಡ್ಡೆ ಉಂಟು ಕ್ಯಾರೆಕ್ಟರ್ ಎಡ್ಡೆ ಎಂಚಿತ್ತು ಅದು ವೆರಿ ಎಂಟರ್ಟೈನ್ಮೆಂಟ್ ಮಾತಾಡಲು ತುಳುದು ತೂಗುಲ ಒಂಜಿ ಕಾಮಿಡಿ ಎಂಚಿತ್ತು ಕಾಮಿಡಿ ಎಡ್ಡೆ ಇತ್ತು ಸುರೋಡ್ ಅಕ್ಕೆರೆ ಉಂಟಲ್ಲ ಸ್ಟೋರಿ ಬೇಸ್ಡ್ ಸ್ಟೋರಿ ಬಗ್ಗೆ ಸ್ಟೋರಿ ಇತ್ತು ಕಾಮಿಡಿ ಇತ್ತು ಮಾತಾಡಲ್ಲ ಎಂಟರ್ಟೈನ್ಮೆಂಟ್ ಸೂಪರ್ ಇತ್ತು ಮನೋರ್ ಬತ್ತ ತೋಪನ ಪ್ಲಾನ್ ತಲ ಉಂಟೆ ಬರ್ಪ ಫ್ಯಾಮಿಲಿ ದೊಡ್ಡ ಎಂಚಿತ್ತು ಸರ್ ಮೂವಿ ಕಾಮಿಡಿ ಸೂಪರ್ ಇತ್ತು ಏನು ಕ್ಯಾರೆಕ್ಟರ್ ಇಷ್ಟ ಕಾಮಿಡಿ ಸೂಪರ್ ಇತ್ತು ಹೀರೋ ಟೋಟಲ್ ಟೀಮ್ ಇಸ್ ಗುಡ್ ಜಾಬ್ ಸರ್ ಮೂವಿ ಭಾರಿ ಶೋಕ್ ಇತ್ತಂದ್ರೆ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ವೆಂಟ್ ಆನ್ ವೆರಿ ವೆಲ್ ದೆರ್ ವಾಸ್ ಎ ಕೋಆರ್ಡಿನೇಷನ್ ಭಾರಿ ಮಲ್ಲಿ ಕೋಆಪರೇಷನ್ ಇತ್ತು ಮತ್ತ ಒಂದು ತೆಲ್ಪವುನ ಬಿಲ್ಪವುನ ಇಲ್ಲಿ 7 ತಿಂಗಳು ತೆಲ್ತಾನ ಅಂಚೆನೆ ಇಂಕ್ಲು ಬಿಲ್ತಾ ಪಂಡ ಸೆನ್ಸಿಟಿವ್ ಮೂವಿ ಒಂಜಿ ಅಪ್ಪನ ಆ ಅಮ್ಮೇರ್ನ ಮಗನ ಒಂಜಿ ಸೀನ್ ಬೊಕ್ಕ ಪ್ರತಿ ಒಂಜಿ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಅವು ಸೀನ್ ಅವಾರ್ಡ್ ಆಟೋಗ್ರಫಿ ಅವಾರ್ಡ್ ಇಡೀ ಕೋಆರ್ಡಿನೇಷನ್ ವೆಂಟ್ ಆನ್ ವೆರಿ ವೆಲ್ ಏರ್ನ ಕ್ಯಾರೆಕ್ಟರ್ ಇಷ್ಟ ಅನ್ನೈತು ಎಂಕ್ ಮಾತೇನಲ್ಲ ಏಕ್ಸೆ ಬಡ್ಕರೆ ಒರಿಯಾ ಸರ್ ಪ್ರತಿ ಒರಿಯನಲ್ಲ ನವೀನ್ ಪಡಿವಾಳಿ ಇಪ್ಪಾಡು ಅಂಚಿನ ವಾಮಂಜೂರಿ ಇಪ್ಪಾಡು ಕಾರಣ ಮಗನ ಫಸ್ಟ್ ತೂಪು ನೆಟ್ಟಿ ಬೈತೆ ಮೆಗ್ಗ್ಯಾದ ಹೀರೋಯಿನ್ ರಿಯಲಿ ವೆಂಟ್ ಆನ್ ವೆರಿ ವೆಲ್ ಮಾತೇನಲ್ಲ ಏನ್ ಆಗ್ಲೇ ಕಂಪೇರ್ ಮಾಡೋ ಸಾಧ್ಯನೇ ಇತ್ತು ಒರಿ ಅಸಲ್ ಮಾಡ್ಕೊಂತ ಅವನಿಗೆ ಗಿರ್ಗಿಡ್ದ ಬೊಕ್ಕ ಒಂದು ವೆಂಟ್ ಆನ್ ವೆರಿ ವೆಲ್ ವಿಲನ್ ಪಾರ್ಟ್ ಬ್ಯೂಟಿಫುಲ್ ವಿಲನ್ ಅಂತೂ ಸೂಪರ್ ಹೀರೋ ಅಂಚೇನೆ ಸಟ್ಟನ್ಲಿ ವೆಂಟ್ ಆನ್ ವೆರಿ ವೆಲ್ ಪ್ರತಿ ಒರಿಲ ಇನ್ ಬಾಂಡ್ ಟ್ಯಾಲೆಂಟ್ ಉಂಟು ಪ್ರತಿ ಒಡ್ಲ ಅವು ಹೀರೋಯಿನ್ ನೋಡಿ ಬೊಕ್ಕ ಈ ಬೇತ ನಾಟಕದ ಓಲ ಒಂದು ದಿಗ್ಗಜನೆಟ್ ಎಂಗ್ಲಿಗೆ ವಿ ಕುಡ್ ನಾಟ್ ಇಮೇಜಿನೇಟ್ ಆಗ ಬೊಕ್ಕ ಲವ್ ಸೀನ್ ಅಂಚೆನೆ ಭಾರಿ ವೆಂಟ್ ಆನ್ ವೆರಿ ಕ್ಲಾಸಿಕ್ ಆದ ಓಲ ಓವರ್ ಆಕ್ಟಿಂಗ್ ಓಲಜ್
ನೆಕ್ಸ್ಟ್ ಇತ್ತೊಂದು ಪ್ರೀಮಿಯರ್ ಶೋ ನೆಕ್ಸ್ಟ್ ರಿಲೀಸ್ ಬರ್ಪಾರ ಕೂಡ ರಿಲೀಸ್ ಬರೋಡು I want to see one more. Nice sir, you really went on very well. God bless you. ಥ್ಯಾಂಕ್ ಯು Long live. ಇಂಚಿನ ತುಳು ಪಿಕ್ಚರ್ ಬತ್ನಂಡ ಎಂಕ್ಲಿಗೆ ಸೋಲಿಜ್ಜಿ ತುಳುತ ಪಿಕ್ಚರ್ ಖಂಡಿತ. ಥ್ಯಾಂಕ್ ಯು ಸರ್. ಸೂಪರ್ ದಿ ಬೆಸ್ಟ್ ತುಳು ಮೂವಿ ನಟಿತು ನಾ ಫುಲ್ ಸ್ಟಾರ್ಟಿಂಗ್ ಅಟ್ ಎಂಡ್ ಮಟ್ಟ ಫುಲ್ ಕಾಮಿಡಿ ಇತ್ತು ಮತ್ತೆ ಏರ್ನ ಆಕ್ಟಿಂಗ್ ಇರಿ ಮಸ್ತ್ ಲೈಕ್ ಅಂತ ಮಾತೇನ ರೂಪೇಶ್ ಶೆಟ್ಟಿ ವಾಸ್ ದ ಬೆಸ್ಟ್ ಒಕ್ಕ ಆಲ್ರೆಡಿ ಅರವಿಂದ್ ಗೋಲ್ಡರ್ ಅಕ್ಕಲ್ 3 ಜನ ತ್ರಿಮೂರ್ತಿಲ ಅಂತೂ ಸೂಪರ್ ಅಕ್ಕಲ ಏಪಲ್ ಇತ್ತಿ ನನಗೆ ಕಾಮಿಡಿ ಅದು ಸ್ಟೋರಿ ಎಂಚ ಬೈದು ಆಸಮ್ ಸ್ಟೋರಿ ಡೈರೆಕ್ಷನ್ ಎಡ್ಡ ಆಯ್ತು ಮಸ್ತ್ ಎಡ್ಡ ಆಯ್ತು ಈ ಫಿಲ್ಮ್ ರೆಕಮೆಂಡ್ ಮಾಡಿ ಇಂಚಿನ ಫಿಲ್ಮ್ ನನ್ನೆಲ್ಲ ಬರೋದು ಮಸ್ತ್ ರೂಪೇಶ್ ಶೆಟ್ಟಿ ಅಂಡ್ ಕಂಪನಿ ಸೂಪರ್ ಆಕ್ಟಿಂಗ್ ಸೂಪರ್ ಡೈರೆಕ್ಷನ್ ಮಾತ ಇಂಡಸ್ಟ್ರಿಗೆಲ್ಲ ಕಾಂಪಿಟಿಷನ್ ಕೊರ್ಪುಲೇಕ ತುಳು ಚಿತ್ರರಂಗ ಐತೆ ರೆಡಿ ಆಗ್ತೀನಿ ಸೊ ಐ ಆಮ್ ಕಂಗ್ರ್ಯಾಚುಲೇಷನ್ ಪನ್ಪೆ ರೂಪೇಶ್ ಶೆಟ್ಟಿ ಅಂಡ್ ಕಂಪನಿಗೆ ಕುಡಲ ಎಂಕ್ಲೆಗ್ ಇಂಚಿನನೆ ಪಿಕ್ಚರ್ ನಿರ್ದಲ ಎಡ್ಡೆ ಪಿಕ್ಚರ್ ಬರ್ಪುಲೇಕ ಹಾಕ್ಲೆಗ್ ವಿಶ್ ಕೊರ್ಪೆ ಆಕ್ಟಿಂಗ್ ಆ್ಯಂಡ್ ಕನ್ನಡ ತುಳು ಚಿತ್ರರಂಗದ ಮಾತ ಸ್ಟಾರ್ನ ಹಾಕಲಿ ಕಾಮಿಡಿ ಇದು ಫುಲ್ ನಂಬರ್ 1 ಎಂಕ್ಲನ ಲೈಫ್ ಒಂದು ಟೆನ್ಷನ್ ಮಾತ ಫ್ರೀ ಆಪ್ ಸೊ ಫ್ಯಾಮಿಲಿ ಟುಗೆದರ್ ಬರ್ತದೆ ಪಿಕ್ಚರ್ ತೂವಲ್ಲಿ ಇಂಚದೆ ಅನ್ನಕ್ಲೆ ಕೂಡಲ್ಲ ಕಂಗ್ರಾಟ್ಸ್ ಮಸ್ತ್ ಶೂಟ್ ಕಾಮಿಡಿ ಐತನೆ ಸೂಪರ್ ಇಂಚ ಮೂವಿ ಇಂಚಿತ ಸರ್ ಬಾರಿ ಸೂಪರ್ ಇತ್ತು ಇಂಚಿತ ಮೂವಿ ಇಂಚಿತ ಏರ್ನ ರೋಲ್ ಇದೆ ಮಾತೇರ್ನಲ್ಲ ಏನ್ ಅಕಲ್ಲ ಮಗಲ್ಲ ಅಂತಲ್ಲ ಮಾತೇರ್ನಲ್ಲ ಬಾರ್ಲಾಯ್ಕ ಆಗ್ತದೆ ಮಾತೇರ್ಲ ನಮ್ಮ ತುಳು ಜನ ಮಾತಾ ತೂದು ಸಪೋರ್ಟ್ ಮಾಡ್ಕೊಡು ಸರ್ಕಸ್ ಪಿಕ್ಚರ್ ಸೂಪರ್ ಇಂಚಿತ ಸರ್ ಕ್ರಿಯೇಟೆಡ್ ಪಕ್ಕ ಒಂದು ಬೆಸ್ಟ್ ಫಿಲ್ಮ್ ಆಯ್ತು ಪಕ್ಕ ಟೋಟಲ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಪೂರ ಇತ್ತು ಪೂರ ಫ್ಯಾಮಿಲಿ ಬರ್ತದೆ ತೋಡು 200 days ಗ್ಯಾರಂಟಿ ಒಂದು ಕ್ಯಾರೆಕ್ಟರ್ ರೋಲ್ ಪೂರ ಮಾಡ್ತೇನೆ ಇಂಚ ಕ್ಯಾರೆಕ್ಟರ್ ರೋಲ್ ಪೂರ ಎಲ್ಲ ಆಕ್ಟಿಂಗ್ ಸೂಪರ್ ಇತ್ತು ರೋಲ್ ಸೂಪರ್ ಇತ್ತು ಭಾಳ ವೈಟ ಕಮ್ಮಿ ಇಂಚ ಸರ್ ಎಡ್ಡೆ ಆಯ್ತು ಮೂವಿ ಫುಲ್ ಕಾಮಿಡಿ ಉಂಟು ಪೂರ ಫ್ಯಾಮಿಲಿ ಬರ್ತದೆ ತೋಲಿ ಎಂಜಾಯ್ ಮಾಡ್ಕೊಳ್ಳಿ ಈ ಮೂವಿ ಒಂಜಿ ವಿಲನ್ ರೋಲ್ ಮಾಡ್ತೇವೆ ವಿಲನ್ ರೋಲ್ ಇಂಚ ಎಡ್ಡೆ ಆಯ್ತು ಕಡಕ್ ರೋಲ್ ಎಡ್ಡೆ ಮಂದಿರ ನಮ್ಮ ನವೀನ್ ಪಾಟೀಲ್ ಸರ್ನ ಒಂದು ರೋಲ್ ಇತ್ತು ಒಂದು ಮಸ್ತ್ ಅವು ತೆಲಿಪೋಣ ರೋಲ್ ಮುಳಿಪೋಣ ರೋಲ್ ಗೊತ್ತಂಜೆ ಐತ ಬಗ್ಗೆ ರೆಡ್ ಉಂಟು ರೆಡ್ ರೋಲ್ ಉಂಟು ಕಾಮಿಡಿ ಎಲ್ಲ ಉಂಟು ಪಕ್ಕ ವಿತ್ ಎಮೋಷನ್ ಅಮೇರ್ನ ಒಂಜಿ ಪಾಠ ಅದೆಡ್ ಮಂದಿರ ಸೂಪರ್ ಆಯ್ತು ಸರ್ ಕಾಮಿಡಿ ಇಲ್ಲ ಉಂಟು ಸ್ಟೋರಿ ಇಲ್ಲ ಉಂಟು ಇಡೀ ಫ್ಯಾಮಿಲಿ ಕೊಂದು ತೂಪಿಲ್ಲ ರಿಲೀಸ್ ಬರ್ಪಾರ ಹುಡರ ಬರ್ ಪಂಚನೆ ಬರ್ನಾಲ್ಕು ಜನ ಬರ್ಬೇಕಲ್ಲ ಸೂಪರ್ ಆಯ್ತು ಮೂವಿ ಥ್ಯಾಂಕ್ ಯು ಮಸ್ತ್ ಶೋ ಮಸ್ತ್ ಖುಷಿ ಆಯ್ತು ಖುಷಿ ಸೂಪರ್ ನನ್ನವರ ಬರ್ಪ ಒನ್ನಾಗ ಒರ್ತಿ ಬರ್ಪಾರ ಅದು ಮಾತೆಲ್ಲ ತಗೋಬೇಕು ಸೂಪರ್ ಸೂಪರ್ ಮೂವಿ ಸೂಪರ್ ಆಕ್ಟಿಂಗ್ ಮೂರು ಹೆಚ್ಚೈತೆ ನಾವು ಊರೆಲ್ಲ ಪನಿಯರ ಇಜ್ಜಿ ಪೈಸಾ ಬಸ್ಸುಲ್ಲ ಅನ್ನೋರ ಬರ್ಪಾರ ಮೂವಿ ಶ್ಯೂರ್ ನನ್ನ ಏದ್ ಸಲಿ ಬರೆಯರಪ್ಪ ನಾನು ಆ ಸಲಿ ಬರ್ಬೇ ಎಸ್ ಸೂಪರ್ ಸೂಪರ್ ಇಂಚಿತ ಸರ್ ಸೂಪರ್ ಇತ್ತು ಕಾಮಿಡಿ ಮಾತಾಡಿದೆ ಹೆಂಗೆ ಆಕ್ಚುಲಿ ಅಕ್ಲಾಪುರ ನವೀನ್ ಪಾಟೀಲ್ ಬಕ್ಕ ಮೋಜಾ ಸರ್ ಅಕ್ಲಾಪುರ ಏನು ಆಲ್ರೆಡಿ ತೋರಿತ್ತೆ ಬಟ್ ರೂಪೇಶ್ ಸರ್ ನಾನು ಫಸ್ಟ್ ಟೈಮ್ ಮೂವಿ ತೋಯಿನ್ ಎಡ್ಡೆ ಸೂಪರ್ ಇತ್ತು ರೆಕಮೆಂಡ್ ಮಾಡ್ಕೊಳ್ಳಿ ರೆಕಮೆಂಡ್ ಮಾಡ್ತಾರೆ ಥ್ಯಾಂಕ್ ಯು ಸೂಪರ್ ಮೂವಿ ಸೂಪರ್ 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 ಕ್ವಾಲಿಟಿ ಮೇಂಟೈನ್ ಮಾಡ್ತೀರಿ ನೆಕ್ಸ್ಟ್ ಲೆವೆಲ್ ಭಾಳ ಶೋಕ್ ಐತೆ ಮೂವಿ ಆಕ್ಷನ್ ಸೀನ್ಸ್ ಮತ್ತು ಭಾಳ ಶೋಕ್ ಐತೆ ಕಾಮಿಡಿ ಇಂಚ ಕಾಮಿಡಿ ಸೂಪರ್ ಆಸಮ್ ಮಸ್ತ್ ಸೂಪರ್ ಬಾರಿ ಶೋಕದ ಫಿಲ್ಮ್ ಮಾತಾಡಲ ಬರ್ತದ ಫಿಲ್ಮ್ ತೋಡು ತುಳು ಚಿತ್ರರಂಗಡ ಈತಿ ಮುಟ್ಟ ಬರ್ತಿನ ಫಿಲ್ಮ್ ಕ್ವಾಲಿಟಿ ಫಿಲ್ಮ್ ಪಂಡ ಇಂಕ ಇನ್ನೂ ಒಂದು ಪನವಲಿ ಬಾರಿ ಖುಷಿ ಆಗ್ತದೆ ಇವನ್ ಸರ್ಕಸ್ ಅನಿಕ್ ಗಿರ್ಗಿಟ್ ಕಂಪೇರ್ ಮಾಡ್ಕೊಂಡಲ್ಲ ಸ್ಟೋರಿ ಲೈನ್ ಒಂದು ಫಾರ್ ಬೆಟರ್ ಇಂಕ ಅನಿಸವನು ಬೊಕ್ಕ ಇವನ್ ಹೋಗಿ ಡಾರ್ಕ್ ಕಾಮಿಡಿ ಯೂಸ್ ಮಲ್ಪಂದೆ ಎಡ್ಡೆ ರೀತಿಯ ಫಿಲ್ಮ್ ಅಲ್ದೇರಿ ಮಾತಾಡಲ್ಲ ಪಂಪೆ ದಿಕ್ಲ ಈ ಫಿಲ್ಮ್ ಬತ್ತ ತುಯ್ಯರ್ನ ಇಡೀ ದಿನ ನಿಕ್ಲ ಅವೇ ಒಂಜಿ ತೆಲ್ಕೆದ ಮೋರ ಡಿಪ್ಪಾರು ಇವನ್ ಆ ಅಂಚಿನ ಒಂಜಿ ಕಾಮಿಡಿ ಉಂಡು ಥ್ರೂ ಔಟ್ ದ ಫಿಲ್ಮ್ ನಿಕ್ಲೆಗ್ ಒಂಜಿ ಎಡ್ಡೆ ರೀತಿಯ ಮನೋರಂಜನೆ ದಿಕ್ಕು ಮಾತಾಡಲ್ಲ ಬತ್ತ ಫಿಲ್ಮ್ ತೊಲ್ಲೆ ಶೋಕ್ ಉಂಡು ಫಿಲ್ಮ್ ಏರ್ನ ಕ್ಯಾರೆಕ್ಟರ್ ಲೈಕ್ ನೀವು ಇಂಕ ರೂಪೇಶ್ ಶೆಟ್ಟಿನ ಆಕ್ಟಿಂಗ್ ತುಂಬ ದಿಂಚಿ ಇಷ್ಟ ನೆಟ್ಲ ಎಡ್ಡೆ ಮಲ್ದೇರಿ ಮಾತಾಡ್ನಲ್ಲ ಇವನ್ ಮಾತಾ ಕ್ಯಾರೆಕ್ಟರ್ಸ್ ಲ ಎಡ್ಡೆ ರೀತಿ ಸೂಟ್ ಮಲ್ದೇರಿ ಎಡ್ಡೆ ಕಾಸ್ಟಿಂಗ್ ಮಲ್ದೇರಿ ಮಾತಾಡಲ್ಲ ಎಡ್ಡೆ ಆಕ್ಟಿಂಗ್ ಸೂಪರ್ ಫಿಲ್ಮ್ ಮಸ್ತ್ ಎಂಟರ್ಟೈನ್ಮೆಂಟ್ ಮೂವಿ ಪನೋಲಿ ಪೂರೆಲ್ಲ ಬತ್ತು ಓಡು ಮಸ್ತ್ ಎಡ್ಡೆತ್ತು ಕಾಮಿಡಿ ಅಥವಾ ಸೆಂಟಿಮೆಂಟ್ ಇಪ್ಪಡ ಅಥವಾ ಫೈಟ್ ಇಪ್ಪಡ ಪ್ರತಿಯೊಂದು ಎಡ್ಡೆತ್ತು ಮಸ್ತ್ ಖುಷಿ ಅಣ್ಣ ಪೂರೆಲ್ಲ ಬತ್ತು ಎಡ್ಡೆ ಅಂತ ವಿಚಾರ ಯಾರಿದ್ರಲ್ಲಿ ವಿಚಾರ ಆಚೆ ಸಾಕುತ್ತದೆ ಮೂವಿ ತೂ ತಿಳ್ತಾರ ಊರಾತು ಹೊರಲೋಗ್ತದೆ ಎಡ್ಡೆ ಆಗ್ತದೆ ಅಲ್ಲ ಪೂರ ಹೋಯ್ತದೆ ಎಡ್ಡೆ